ಮಂಜೇಶ್ವರ ಶ್ರೀ ಶನಿಶ್ಚರ ಮಂದಿರದಲ್ಲಿ ದೀಪೋತ್ಸವ, ರಥೋತ್ಸವ ಹಾಗೂ ದೈವದ ಕೋಲ. ತಾರೀಕು 22/1/2026 ಗುರುವಾರದಂದು ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ಶನಿಶ್ಚರ ದೇವರ ವರ್ಷಾವಧಿ ಬಲಿ ಉತ್ಸವ, ಕಲ್ಲುರ್ಟಿ ದೈವ ಮತ್ತು ರಾಜಗುಳಿಗ ಕೋಲವು ವಿಜೃಂಭಣೆಯಿಂದ ಜರುಗಲಿರುವುದು. ಅಂದು ಸಾಯಂಕಾಲ ಬೆಂಗಳೂರಿನ ಸೇವಾಕರ್ತರಾದ ಶ್ರೀ ಎನ್.ಕೆ. ರಾಜಶಂಕರ್ ಅವರಿಂದ ಶ್ರೀ ದೇವರಿಗೆ ಸಹಸ್ರ ದೀಪೋತ್ಸವ ನಡೆಯಲಿರುವುದು. ಶ್ರೀ ಆದಿಶಕ್ತಿ ಕುಣಿತ ಭಜನಾ ತಂಡ, ಶನಿಶ್ಚರ ಮಂಜೇಶ್ವರ ತಂಡದವರಿಂದ ಕುಣಿತ ಭಜನೆಯೂ ನಡೆಯಲಿದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕಲಾವಿದರ್ ಬೆದ್ರಾ ತಂಡದ ಉಮೇಶ್ ಮಿಜಾರ್ ಬಳಗದವರಿಂದ ಬಲೆ ತೆಲಿಪಾಲೆ ಕಲಾವಿದರಿಂದ ತೆಲಿಕೆದ ಗೊಂಚಿಲ್, ನಾನ್ ಸ್ಟಾಪ್ ಕಾಮಿಡಿ, ಸಾರಿ ಡ್ಯಾನ್ಸ್, ಮಿಮಿಕ್ರಿ, ಸಿಂಗಿಂಗ್ ಕಾರ್ಯಕ್ರಮ ನಡೆಯಲಿದೆ. ತಾರೀಕು 22 ಗುರುವಾರದಂದು ಬೆಳಗ್ಗೆ ಪ್ರಾತಃ ಪೂಜೆ, ನವಕ ಪ್ರದಾನ, ನವಕಾಭಿಷೇಕ, ನೀರಬಲಿ ಉತ್ಸವ, ದರ್ಶನ ಬಲಿ, ಬೆಳ್ಳಿ ರಥೋತ್ಸವ, ಕಲ್ಲಪೂಜೆ, ಶ್ರೀದೇವರಿಗೆ ಮಹಾಪೂಜೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಶ್ರೀದೇವರಿಗೆ ಶ್ರೀರಂಗ ಪೂಜೆ, ಶ್ರೀದೇವರ ಬಲಿ ಉತ್ಸವ, ರಥಾರೋಹಣ, ಶ್ರೀ ಶಾಸ್ತವೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ನಡೆಯಲಿದೆ. ರಾತ್ರಿ ವಸಂತ ಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಪ್ರಸನ್ನ ಪೂಜೆ ಹಾಗೂ ಪ್ರಸಾದ ವಿತರಣೆ ಇರುತ್ತದೆ. ದೈವದ ಕೋಲವು ರಾತ್ರಿ 10:30ಕ್ಕೆ ಸರಿಯಾಗಿ ಕಲ್ಲುರ್ಟಿ ದೈವ ಮತ್ತು ರಾಜಗುಳಿಗ ದೈವದ ಕೋಲವು ಜರುಗಲಿರುವುದು.